ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ನಾರಾಯಣ್ಸ್ ಅವರ್ ಡೈಲಿ ಬ್ರೆಡ್ ಅವರ್ ಡೈಲಿ ಫುಡ್, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ. ಎಸ್, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರ. ಹಾಗೆಯೇ ಇವತ್ತು ನಮ್ಮ ಜೊತೆ ಗೀತಾ ಅವರು ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರವಣಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್? ಬೆಂಡೆ ಪದಾರ್ಥ, ಬೆಂಡೆಕಾಯಿ, ಇನ್ನೊಂದು ಪಲ್ಯ ಅಲ್ಲ ಪದಾರ್ಥ ಸಾಮಾನ್ಯ ಮಾಡ್ತಾರೆ, ಆದ್ರೆ ಸ್ವಲ್ಪ ಅದರಲ್ಲಿ ಸ್ವಲ್ಪ ಚೇಂಜಸ್ ಇದೆ, ಡಿಫ್ರೆಂಟ್ ಆಗಿ. ಗೀತಾ ಅವರು ಬೆಂಡೆಕಾಯಿಯ ಡಿಫ್ರೆಂಟ್ ಸ್ಟೈಲ್ ಹೇಳ್ಕೊಡ್ತಾ ಇದ್ದಾರೆ. ಓಕೆ, ಇನ್ನೊಂದು ಚಿಕನ್ ಬೋಂಡನ. ಓಕೆ, ಬೆಂಡೆಕಾಯಿ ಚಿಕನ್ ಬೋಂಡ ಎರಡೂ ಸ್ಪೆಷಲ್ ಆಗಿರುತ್ತಲ್ಲ. ಓಕೆ, ಎರಡನ್ನು ಮಾಡಲಿಕ್ಕೆ ಅಡುಗೆ ರೂಮಿಗೆ ಹೋಗೋದಾದ್ರೆ ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯಿತು, ಅಡುಗೆ ಮಾಡಬೇಕಲ್ಲ. ಯಾವುದು ಫಸ್ಟಿಗೆ ನೋಡುವ? ಫಸ್ಟಿಗೆ ನನಗೆ ಇದನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈಗ ಫ್ರೈ ಮಾಡಬೇಕಾ? ಹಾಗಾದರೆ ಈಗ ಫ್ರೈ ಮಾಡಲಿಕ್ಕೆ ಪಾತ್ರೆ ಬೇಕಲ್ಲ. ಓಕೆ, ಫ್ರೈ ಅಂತೇಳುವಾಗ ನೀವು ಬರುವಂತೇಳುವಾಗ ನಾವು ರೆಡಿ ಮಾಡಿರ್ತೀವಿ ಎಲ್ಲ. ಆಯಿಲಲ್ಲೇ ಸ್ವಲ್ಪ ಆಯಿಲ್ ಹಾಕಬೇಕು. ಓಕೆ, ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಸಾಕಾ? ಸಾಕು. ಈಗ ಒಂದು ಸ್ಪೂನ್ ಕೊಡಿ. ಓಕೆ, ಫಸ್ಟಿಗೆ ಕಾಯಿ ಮೆಣಸು ಹಾಕ್ತೇನೆ. ಕಾಯಿ ಮೆಣಸಲ್ಲ? ಓಕೆ, ಇಡೀ ಕಾಯಿ ಮೆಣಸನ್ನ ಅರ್ಧ ಕಟ್ ಮಾಡಿ. ಅದಾಗ್ತದೆ ಅದು. ಓಕೆ, ಕಟ್ ಮಾಡಿ. ಇದು ಕಾಯಿ ಮೆಣಸು ನೀವು ಕೈಯಲ್ಲೇ ಕಟ್ ಮಾಡಿದಾಗೆ ಉಂಟು? ಕೈಯಲ್ಲೇ ಕಟ್ ಮಾಡಿದ್ದು. ಹೌದಲ್ಲ? ಅದೇ ಈರುಳ್ಳಿ ಹಾಕ್ತೇನೆ ಈಗ. ಈರುಳ್ಳಿ, ಓಕೆ. ಅದನ್ನು ಒಂದು ಈರುಳ್ಳಿ ಅರ್ಧ ಹಾಕಿದ್ದು, ಎಷ್ಟು ಬೇಕಷ್ಟು ಹಾಕೊಳ್ಬೋದು. ಅದೇ, ಇದು ಕ್ಯಾಪ್ಸಿಕಮ್ ಅಲ್ಲ? ಓಕೆ, ಟೊಮೆಟೊ ಹಾಕ್ತೀವಿ ರೀ. ಟೊಮೆಟೊಗೆ ಸ್ವಲ್ಪ ರೇಟ್ ಎಲ್ಲ ಕಮ್ಮಿ ಆಗಿದೆಲ್ಲ ಈಗ? ರೇಟ್ ಕಮ್ಮಿ ಆಯ್ತಲ್ಲ ಈಗ. ಹೌದು. ಬೆಳ್ಳುಳ್ಳಿ, ಓಕೆ. ಶುಂಠಿ, ಏನದು? ಶುಂಠಿ. ಓಕೆ, ಸ್ವಲ್ಪ ಹಾಕ್ತೇನೆ. ಬೆಳ್ಳುಳ್ಳಿ ಹಾಕಿದ ನಂತರ ಶುಂಠಿ ಹಾಕಿದ್ದೇನೆ. ಓಕೆ, ತುಂಬಾ ಏನು ಬೇಯಿಸ್ಬೇಕು ಅಂತ ಇಲ್ಲ, ಸ್ವಲ್ಪ ಬೇಯಿಸಿದ್ರೆ ಸಾಕಾಗ್ತದೆ. ಅಂದರೆ ಇದನ್ನು ಈಗ ಪದಾರ್ಥದಲ್ಲಿ ಅದ್ರ ಮೆಣಸೆಲ್ಲ ಸ್ವಲ್ಪ ಸ್ವಲ್ಪ ತಿಂದರೆ ಸಾಕು, ಬಾಡಿದ್ರೆ ಸಾಕು. ಇದು ಕೊತ್ತಂಬರಿ ಸೊಪ್ಪು. ಓಕೆ, ಸಾಕು. ಈಗ ಆಫ್ ಮಾಡ್ತೇನೆ. ಓಕೆ, ಹಾಗಾದರೆ ಇಷ್ಟು ಇದು ಜಾಸ್ತಿ ಬೇಯಬೇಕಂತ ಇಲ್ಲ. ಓಕೆ, ಒಮ್ಮೆ ಆಯಿಲಲ್ಲಿ ಸ್ವಲ್ಪ ಬಿಸಿ ಆದರೆ ಸಾಕು. ಇದನ್ನು ನೆಕ್ಸ್ಟ್ ಈಗ ಸ್ವಲ್ಪ ತಣ್ಣಗಾಗಬೇಕು. ಇದು ಮಿಕ್ಸಿಗೆ ಹಾಕಬೇಕು. ಇದನ್ನು ಮಿಕ್ಸ್ ಮಾಡಬೇಕು. ಓಕೆ, ಇದು ಫ್ರೈ ಆಯ್ತು. ಈಗ ಇದು ಬೇರೆದಕ್ಕೆ ಹಾಕಿಟ್ಕೊಳ್ಳೋ, ಸ್ವಲ್ಪ ತಣ್ಣಗಾಗಬೇಕು ಅದೀಗ. ಓಕೆ, ಹಾಗಾದರೆ ನಿಮಗೆ ಪ್ಲೇಟ್ ಬೇಕಲ್ಲ? ಪ್ಲೇಟ್ ಬೇಕು. ಪ್ಲೇಟಿಗೆ ಹಾಕಿ ಇಟ್ಟುಕೊಳ್ಳುವ. ಓಕೆ, ಇದಕ್ಕೆ ಇದು ಮಾಡಬೇಕಲ್ಲ? ಸ್ವಲ್ಪ ಎಣ್ಣೆ ಬೇಕು ಇದಕ್ಕೂ ಸಹ. ಓಕೆ, ಎಣ್ಣೆ ಅಂತ ಬಂದಾಗ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಇದು ಜಾಸ್ತಿ ಹಾಕಬೇಕಾ? ಸ್ವಲ್ಪ ಹಾಕಿ.
ಹಾಕಿ ಬಿಡಿ ಸರ್. ಇದು ಬೆಂಡೆಕಾಯಿ. ಓಕೆ. ಊರಿನ ಬೆಂಡೆ ಇದು. ಊರಿನ ಬೆಂಡೆನಾ? ಓಕೆ. ಮನೆಯಲ್ಲಿ ಮಾಡಿದ್ದು ಹಾಗಾದರೆ? ಮನೇಲಿ ನಾವು ಮಾಡಿದ್ದಲ್ಲ. ಹಾಂ, ನೆರೆಕೆರೆ. ಓಕೆ. ಇದಕ್ಕೂ ಸಹ ರೇಟ್ ಜಾಸ್ತಿ ಉಂಟಲ್ಲ ಈಗ? ಬೆಂಡೆಕಾಯಿ ರೇಟ್ ಜಾಸ್ತಿ ಉಂಟಲ್ಲ? ತರಕಾರಿಗಳಿಗೆ? ಹೌದು, ತರಕಾರಿಗಳೇ ರೇಟ್ ಜಾಸ್ತಿ ಆಗ್ತದೆ. ಸೌತೆಕಾಯಿ, ಬೆಂಡೆಕಾಯಿ ಇದೆಲ್ಲ ನಾವು ಊರಲ್ಲೇ ಬೆಳ್ಕೊಳ್ಬೋದಲ್ಲ? ಊರಲ್ಲೇ ಬೆಳ್ಕೊಂಡ್ರೆ ಒಳ್ಳೆಯದು. ಹೌದು, ಜಾಗ ಇರಬೇಕು. ಹೌದು. ಇದು ತಣ್ಣಗಾಗಿರ್ಬೋದು. ಹಾಕಿ. ತಣ್ಣಗಾಗಿದಾ? ಹಾಂ. ಹಾಗೆ ಇದನ್ನು ಮಿಕ್ಸ್ ಮಾಡಬೇಕಾ? ಹಾಕಿ. ಓಕೆ. ಏಕೆ ನೀರು ಬೇಡ ಈಗ ಹಾಗೆ ಬೇಕಿದ್ರೆ ಮತ್ತೆ ಹಾಕುವ. ಈಗ ನೋಡಿ ಹಾಗೆ. ಓಕೆ, ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತಲ್ಲ? ರೆಡಿ ಸಾಕಾ? ಹಾಂ, ಸಾಕು. ಅಂದರೆ ನಮ್ಮದು ಮಿಕ್ಸಿ ಎಲ್ಲ ಇದೆಯಲ್ಲ, ಟೆಕ್ನಿಕ್ ಹೋಮ್ ಅಪ್ಲೈನ್ಸ್ ಅವ್ರದ್ದು, ಅದೆಲ್ಲ ನಾವು ಏನು ಮನೆಯಲ್ಲಿ ಕಡಪಬೇಕಲ್ಲ ಅಂತ ಹೇಳ್ತಾರಲ್ಲ, ಅದರಲ್ಲಿ ಕರೆದಷ್ಟು ರುಬ್ಬಿ ಕಡ್ದಾಗೆ ಆಗ್ತದೆ. ಮತ್ತು ಬೇಗ ಕೂಡ ಆಗ್ತದೆ ನೋಡಿ. ಬೇಗ ಆಗ್ತದೆ. ಹಾಗೆ. ಇದು ಉಪ್ಪು ಸ್ವಲ್ಪ ಹಾಕ್ತೆ, ಮತ್ತೆ ಹಾಕುವ. ಈಗ ಒಂದು ಸ್ವಲ್ಪ. ಓಕೆ. ಇದು ಕಲ್ಲಲ್ಲಿ ಕಡಿದ್ರೆ ನೀವು? ಕಲ್ಲಲ್ಲಿ ಕಡಿದ್ರೆ ಅಂದರೆ ಅದು ಹಾಗೆ ನಮ್ಮದು ಟೆಕ್ನಿಕ್ ಹೋಮ್ ಅಪ್ಲೈನ್ಸ್ ಅದನ್ನು ಎಲ್ಲ ಮಿಕ್ಸಿ ಆಗಿರ್ಬೋದು, ಗ್ರೈಂಡರ್ ಎಲ್ಲ ಕೂಡ ಹಾಗೆ. ಅಂದರೆ ಕೈ ರುಚಿ ಹೇಗಿರುತ್ತೆ ಅದೇ ಟೇಸ್ಟ್ ಬರುತ್ತೆ. ಈಗ ಸ್ವಲ್ಪ ನೀರು ಬೇಕು. ನೀರು ಬೇಕಾ? ಓಕೆ. ಹಾಕಿ ಬಿಡಿ. ನೀವೊಂದು ಸ್ಪೆಷಲ್ ಇದೆ ಅಂತ ಬೆಂಡೆಕಾಯ್ದು ಸ್ಪೆಷಲ್ ಅಡುಗೆ ಅಂತ ಹೇಳಿದ್ರೆ ಅದಕ್ಕೆ ಹೆಸರು ಏನು ಅಂತ ಹೇಳಿಲ್ಲ? ಅಂದರೆ ಹೆಸರೇ ನಮ್ಮ ಬೆಂಡೆಕಾಯಿ ಪದಾರ್ಥನೇ, ಅದರಲ್ಲಿ ಸ್ವಲ್ಪ ಅದೇ ಹೇಳಿದ್ರೆ ಸ್ಪೆಷಲ್ ಆಗಿ ಮಾಡ್ತಾರೆ. ಇದಕ್ಕೆ ಮೀನಿನ ಪದಾರ್ಥಕ್ಕೆ ಮಸಾಲೆ ಮಾಡ್ತಾರೆ, ಅದು ಸಹ ಮಾಡಿ ಹಾಕ್ಬೋದು. ಸೇಮ್ ಮೀನಿನ ಪದಾರ್ಥಕ್ಕೆ ಬೆಂಡೆಕಾಯಿ ಸ್ವಲ್ಪ ಕಡಿಮೆ ಹಾಕಬೇಕು. ಹಾಂ, ಮೀನಿಗಾದರೆ ಹುಳಿ ಜಾಸ್ತಿ ಹಾಕಿ. ಹುಳಿ ಜಾಸ್ತಿ ಹಾಕ್ಬೇಕು. ಇದಕ್ಕೆ ಸ್ವಲ್ಪ ಹುಳಿ ಕಮ್ಮಿ ಹಾಕಿ ಖಾರ ಮಾಡಿ ಮಾಡ್ಬೋದು. ಹಾಂ ಹಾಂ. ಹಾಗಾದರೆ ನಾನ್ ವೆಜ್ ತಿನ್ನೋದವರು ಈ ಥರ ಮಾಡಿ ಮಾಡ್ಕೊಳ್ಬೋದು. ಇಷ್ಟು ಹಾಕ್ತೇನೆ ಆಯಿತಾ? ಓಕೆ. ಅದನ್ನು ಗ್ರೀನ್ ಮಸಾಲೆ ಥರ ಹೇಳ್ಬೋದಲ್ಲ? ಹೌದು. ಸ್ವಲ್ಪ ನೀರು ಹಾಕಿ ಸಾಕು. ಈಗ ನಾನು ಸ್ವಲ್ಪ ಉಪ್ಪು ಹಾಕ್ತೇನೆ. ಆಗ ಹಾಕಿದೆ, ಈಗ ಸ್ವಲ್ಪ ಹಾಕ್ತೇನೆ. ಓಕೆ. ಮಸಾಲೆಗೆ ಮಾತ್ರ ಉಪ್ಪು ಹಾಕಿಲ್ಲಲ್ಲ? ಹಾಕ್ತಿದ್ದ. ಇದು ಹುಳಿಗೆ. ಓಕೆ. ಈಗ ಸ್ವಲ್ಪ ಅರಿಶಿನ ಹೊಡಿಬೇಕು. ಅರಿಶಿನ ಹೊಡಿಯಲ್ಲ? ಓಕೆ. ಜಾಸ್ತಿ ಬೇಡ, ಅದೇ ಸ್ಮೆಲ್ಲ ಅಷ್ಟು ಬೇಡ. ಸಾಕು? ಹಾಂ, ಸ್ವಲ್ಪ ಸಾಕು. ಇದನ್ನು ಚೂರು ನೀರು ಹಾಕಿ ಸ್ವಲ್ಪ ಬೇಯಬೇಕು. ಕುದಿ ನೀರು ಬೇಕು ಅಂತ ಹೇಳ್ತಿದ್ದೀರಲ್ಲ? ಸಾಕು. ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳಲ್ಲ? ಹಾಂ, ಟೈಮ್ ಲಿಡ್ ಮುಚ್ಚಬೇಕಾ? ಬೆಂದಿದೆ ಈಗ. ಆದರೆ ಸ್ವಲ್ಪ ಹೊತ್ತು ಮಸಾಲೆ ಅದು ಸ್ವಲ್ಪ ಮಿಕ್ಸ್ ಆಗಬೇಕು. ಸ್ವಲ್ಪ ಮುಚ್ಚಿಬಿಟ್ಟು. ಓಕೆ. ಇದೊಂದು 5 ನಿಮಿಷ ಬೇಯಬೇಕಲ್ಲ? 5 ನಿಮಿಷ ಬೇಡ, 2 ನಿಮಿಷ ಬೇಕು. ಓಕೆ. ಇದು ನಾರ್ಮಲ್ ಊಟದ ಜೊತೆ ಎಲ್ಲ ತಿನ್ಬೋದಲ್ಲ? ಊಟ ಜೊತೆ ತಿನ್ಬೋದು. ಬೆಳಿಗ್ಗೆದು ತಿಂಡಿಗೆ ಹೀಗೆ ದೋಸೆದಕ್ಕೆ ಕೂಡ? ದೋಸೆಗೆ ಎಲ್ಲ ಬರ್ತದೆ, ಊಟಕ್ಕೂ. ಹೌದು, ಒಂದಾದರೆ ಎಲ್ಲದಲ್ಲಿ ಒಟ್ಟಿಗೆ ಮಾಡ್ಬೋದು. ಓಕೆ. ಓಕೆ, ಆಲ್ಮೋಸ್ಟ್ ರೆಡಿ ಆಯ್ತಲ್ಲ? ಹಾಂ, ರೆಡಿ ಆಯಿತು. ಓಪನ್ ಮಾಡಿ. ಸಾಧಾರಣ ಬೆಂಡೆಕಾಯಿಯ ಗಸಿ ಅಂತ ಹೇಳ್ಬೋದು. ಗಸಿ ಅಲ್ಲ? ಚೆನ್ನಾಗಿ ಬಂದಿದೆ ಮಾತ್ರ. ಬೆಂದಿದೆ. ಆಫ್ ಮಾಡೋದಾ? ಆಫ್ ಮಾಡಿ. ಬೆಂಡೆಕಾಯಿನ ಗಸಿ ರೆಡಿ. ಗಸಿ ರೆಡಿ ಆಗಿದೆಲ್ಲ. ಇದರ ಜೊತೆ ದೋಸೆ ಅಥವಾ ಬಾಯ್ಲ್ಡ್ ರೈಸ್ ಎಲ್ಲ ಇದ್ರೆ ಚಪಾತಿ ಒಂದು ಕಾಲು ಮಾಡೋದು. ಓಕೆ. ಬೆಂಡೆಕಾಯಿಯ ಪಲ್ಯ ಎಲ್ಲ ತಿಂದಿದ್ದೀನಿ. ಅಂದರೆ ಅದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ತಾರೆ, ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಬೇಕು. ಓಕೆ. ಚೆನ್ನಾಗಿ ಬಂದಿರ್ಬೋದು ಅನಿಸ್ತದೆ. ಟೇಸ್ಟ್ ನೋಡುವಲ್ಲ? ಟೇಸ್ಟ್ ನೋಡಿ. ಓಕೆ. ಗೀತಾ ಅವರು ಸಾಕಾಗಿರುವಂತಹ ಬೆಂಡೆಕಾಯಿಯ ಗಸಿ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಬೆಂಡೆಕಾಯಿ ಗಸಿ ತಯಾರಿಸುವ ವಿಧಾನ. ಮೊದಲು
ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹಸಿಮೆಣಸು, ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹುರಿಯಿರಿ. ತರಕಾರಿ ಬಾಡುವವರೆಗೂ ಹುರಿಯಿರಿ. ತಣ್ಣಗಾದ ನಂತರ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬೆಂಡೆಕಾಯಿ ಹೋಳುಗಳನ್ನು ಹುರಿಯಿರಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಬೇಯಿಸಿ. ಬೆಂಡೆಕಾಯಿ ಬೆಂದ ನಂತರ ರುಬ್ಬಿದ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ನೀರು ಹಾಕಿ ಬೇಯಿಸಿ. ಈಗ ರುಚಿಕರವಾದ ಬೆಂಡೆಕಾಯಿ ಗಸಿ ತಯಾರು. ಓಕೆ, ಬೆಂಡೆಕಾಯಿಯ ಗಸಿ ಹೇಗೆ ಮಾಡೋದು ನೋಡಿದ್ರಲ್ಲ. ಇದು ಊಟ ಅಥವಾ ನೀರು ದೋಸೆ ಈ ಥರ ಎಲ್ಲ ಸಿಕ್ಕಿದ್ರೆ ಫುಲ್ಲು ಖಾಲಿ ಮಾಡ್ಬೋದು. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಸತ್ಯನಾರಾಯಣ ಸೋಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಟೆಕ್ನಿಕಾ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ. ಗೀತಾ ಅವರು ಆವಾಗಲೇ ಬೆಂಡೆಕಾಯಿಯ ಏನು ಗಸಿ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಹೇಳಿದರು. ಏನು ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಎಸ್ ಮ್ಯಾಮ್, ಇವಾಗ ಚಿಕನ್ನಲ್ಲಿ ಏನೋ ಸ್ಪೆಷಲ್ ಚಿಕನ್ ಬೋಂಡ ಅಲ್ಲ. ಓಕೆ, ನಾವು ಮೆಣಸಿನಕಾಯಿ ಬೋಂಡ, ಈರುಳ್ಳಿ, ಅದು ಈರುಳ್ಳಿ ಬಜ್ಜಿ ಇದೆಲ್ಲ ತಿಂದಿದೆ. ಸ್ಪೆಷಲ್ ಆಗಿ ಚಿಕನ್ ಬೋಂಡ. ಓಕೆ, ಎಂತ ಬೇಕು ಫಸ್ಟಿಗೆ? ಚಿಕನ್ ಮಿಕ್ಸ್ ಮಾಡ್ಕೊಳ್ಬೇಕು ನಾವೀಗ. ಓಕೆ, ಇದು ಚಿಕನ್ ನಾನು ಸ್ವಲ್ಪ ಬೇಯಿಸ್ಕೊಂಡಿದ್ದೆ, ಉಪ್ಪು ಮತ್ತೆ ಹಳದಿ ಹಾಕಿ ಬೇಯಿಸಿದ್ದೀನಿ ಈಗ. ಓಕೆ, ಬೇಯಿಸಿದ್ದನ್ನು ಸ್ವಲ್ಪ ಚಿಕ್ಕ ಚಿಕ್ಕ ಕಟ್ ಮಾಡಿ ಚಿಕ್ಕಾಗಿ ಕಟ್ ಮಾಡಿದ್ದೀನಿ. ನಮಗೆ ಕೂಡ ಈಸಿ ಆಯ್ತು ನೋಡಿ, ಇಲ್ಲಾಂದ್ರೆ ಬೇಯಿಸಿ ಮತ್ತೆ ಬೇಯಿಸ್ಬೇಕಲ್ಲ ಅಂತ. ಇದು ಈರುಳ್ಳಿ ಅಲ್ಲ. ಓಕೆ, ಕ್ಯಾಪ್ಸಿಕಮ್. ಓಕೆ, ಇದು ಪಾಲಕ್ ಸ್ವಲ್ಪ ಹಾಕ್ತೀನಿ. ಓಕೆ, ಅಂದ್ರೆ ಇದು ಸ್ವಲ್ಪ ಏನು ಚಟಂಬಡೆ ಥರ ಮಾಡ್ತಾರಲ್ಲ ಹಾಗೆ ಬರುತ್ತೆ. ಓಕೆ, ಕಾಯಿ ಮೆಣಸು. ಓಕೆ, ನಡುವಲ್ಲಿ ಸ್ವಲ್ಪ ಖಾರ ಖಾರ ಸಿಗಲಿಂತಿಲ್ಲ. ಓಕೆ, ಇದು ಶುಂಠಿ. ಓಕೆ, ಶುಂಠಿ, ಬೆಳ್ಳುಳ್ಳಿ. ಓಕೆ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಚಿಕನ್ ಬೇಯಿಸುವಾಗ ಉಪ್ಪನ್ನು ಹಾಕಿದ್ರೆ? ಉಪ್ಪು ಹಾಕಿದೆ ಸ್ವಲ್ಪ. ಓಕೆ, ಉಪ್ಪು ಹಳದಿ ಹಾಕಿ ಬೇಯಿಸಿದೆ. ಇದು ಬಾಂಬೆ ರವ, ಅಂದ್ರೆ ಸ್ವಲ್ಪ ಅಂಟು ಬರಬೇಕಲ್ಲ, ಅದಕ್ಕೋಸ್ಕರ ಹಾಕೋದು. ಬಾಂಬೆಗೆ ಹೋಗ್ಬೇಕಲ್ಲ? ಹೌದು, ಅದಕ್ಕೆ ಬಾಂಬೆಗೆ ಹೋಗಿ ತೊಗೊಂಡ್ಬರ್ಬೇಕು. ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೋದು. ಓಕೆ, ಇದು ಕಡಲೆ ಹಿಟ್ಟು ಆಮೇಲೆ ಮತ್ತೆ. ಓಕೆ, ಇದು ಲಿಂಬು. ಓಕೆ, ಚಿಕನ್ ನಾನ್ ವೆಜ್ ಅಂತ ಬಂದಾಗ ಲಿಂಬು ಬೇಕಲ್ಲ? ಬೇಕಾಗ್ತದೆ. ನೀರು ಏನು ಹಾಕ್ಲಿಕ್ಕಿಲ್ಲ, ಹಾಗೆ ಇದೇ ನೀರು ಆಗ್ತದಲ್ಲ. ಓಕೆ, ಈಗ ಎಣ್ಣೆ ಇಡುವಲ್ಲ ನೀವು? ಅದನ್ನು ರೆಡಿ ಆಗ್ತದೆ. ಈಗ ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆಗಲಿಕ್ಕೆ ಫಸ್ಟಿಗೆ ಒಲೆ ಉರಿಸ್ಬೇಕಲ್ಲ? ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಚಿಕನಲ್ಲಿ ಕೂಡ ಆಲ್ರೆಡಿ ಸ್ವಲ್ಪ ನೀರಿದ್ದ ಕಾರಣ ಚಿಕನಲ್ಲಿ ನೀರುಂಟು, ಪಾಲಕ್ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿ ನೀರಾಗ್ತದೆ. ಪುಡಿ ಏನಾಗಲಿಕ್ಕಿಲ್ಲ. ಈಗ ನಮ್ಮದು ಖಾರದ ಪುಡಿ ಬೇಡ ಇದಕ್ಕೆ. ಕಾಯಿ ಮೆಣಸಕ್ಕೆ ಕಡಲೆ ಹಿಟ್ಟಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕುವ. ಕಡಲೆ ಹಿಟ್ಟಿಗೆ? ಓಕೆ, ಓಕೆ. ಕಡಲೆ ಹಿಟ್ಟನ್ನು ಸಪ್ರೇಟ್ ಕರಡಿ ಮುಳಿಸಿ ಡಿಪ್ ಮಾಡಿ ಹಾಕ್ಲಿಕ್ಕೆ. ಓಕೆ, ಈ ಥರ ಕಟ್ಲಿಕ್ಕೆ ಬರಬೇಕು ಅದು. ಆ ಥರ ಚಿಕ್ಕದಾಗಿ ಉಂಡೆ ಮಾಡಬೇಕಲ್ಲ? ಉಂಡೆ ಮಾಡಬೇಕು. ಮನೆಯಲ್ಲೆಲ್ಲ ಈ ಥರದ ಚಿಕನ್ ಬೋಂಡ ಈ ಥರ ಎಲ್ಲ ನೀವೇ ಮಾಡೋದು? ಮಾಡ್ತೇನೆ. ಹೌದು, ಮಕ್ಕಳಿಗೆಲ್ಲ ಇಷ್ಟ ಆಗ್ತದೆ. ಸ್ವಲ್ಪ ಚಿಕನ್ ಇದ್ರಲ್ಲ ಏನಾದರೂ ಒಂದು ಮಾಡಿ ಕೊಡ್ತೇನೆ ಈ ಥರ ಎಲ್ಲ ಮಾಡಿ. ಅದು ಒಳ್ಳೆ ಐಡಿಯಾ ನೋಡಿ. ಸ್ವಲ್ಪ ಚಿಕನ್ ಇದ್ರೆ ಈ ಥರ ತುಂಬ ಮಾಡ್ಬೋದು. ಹೌದು, ಬೋಂಡ ಎಲ್ಲ ಮಾಡಿ ಕೊಟ್ಟರೆ ಒಳ್ಳೇದಾಗ್ತದೆ. ಹೌದು, ಆಯಿಲ್ ಕೂಡ ಬಿಸಿ ಆಗ್ತಾ ಉಂಟು. ಕಡಲೆ ಹಿಟ್ಟು ಮಿಕ್ಸ್ ಮಾಡಲಿಲ್ಲ? ಹಾಂ, ಇನ್ನು ಕಡಲೆ ಹಿಟ್ಟು ಮಿಕ್ಸ್ ಮಾಡಿದ ನಂತರ ಹಾಕ್ಲಿಕ್ಕಲ್ಲ? ಹೌದು, ಕಡಲೆ ಹಿಟ್ಟಲ್ಲಿ ಮುಳಿಸಿ ಹಾಕ್ಬೇಕು. ಹೌದು, ಅದೊಂಥರ ಮೇಲೆ ಕೋಟಿಂಗ್ ಬಂದಂಗೆ ಆಗುತ್ತೆ.
ನೀರು ಬೇಕಾ? ಹಾಂ, ನೀರು ಬೇಕು ಈಗ. ಓಕೆ. ಸ್ವಲ್ಪ ಹಾಕಿ ಸಾಕು ಬಿಡಿ, ಮತ್ತೆ ಬೇಕಿದ್ರೆ ಹಾಕೋಣ. ಓಕೆ. ಮತ್ತೆ ಸ್ಪೂನ್ ಕೊಡಿ. ಸ್ವಲ್ಪ ಖಾರದ ಹುಡಿ ಬೇಕು. ಖಾರದ ಹುಡಿ ಬೇಕಲ್ಲ? ಹಾಂ. ಖಾರದ ಹುಡಿ ಅಂತ ಬಂದಾಗ ನಮ್ಮ ಹತ್ರ ರೈಸ್ ಅವರ ಖಾರದ ಹುಡಿ ರೆಡಿ ಇರುತ್ತೆ. ಸಾಕಾ? ಆದಷ್ಟು ಹಾಕಿ. ಸಾಕು ಸಾಕು. ಇದಕ್ಕೆ ಸ್ವಲ್ಪ ಉಪ್ಪು. ಓಕೆ. ರುಚಿಗೆ ತಕ್ಕಷ್ಟು ಉಪ್ಪು. ರೆಡಿ ಆಯಿತು. ರೆಡಿ ಆಯ್ತಲ್ಲ? ಈಗ ಬಿಡುವ ಅದರಲ್ಲಿ ಆಯ್ತಾ? ಓಕೆ. ಓಹೋ, ಆ ಥರ ಮುಳಿಸ್ಬೇಕು. ಹಾಕಬೇಕಲ್ಲ? ಆ ಥರ ಏನು ಅಂತ ಗೊತ್ತಾಗೋದಿಲ್ಲ ಅದು. ಹೌದು. ಒಂಥರ ಏನು ನಮ್ಮದು ಗೋಳಿ ಬಜೆ ಟೈಪಲ್ಲಿ ಬರ್ತದೆ. ಕೋಳಿ ಬಜೆ ಆಗಿರ್ತದೆ. ಇದು ಕೋಳಿ ಬಜೆ. ಒಳ್ಳೆ ಹೆಸರು ನೋಡಿ, ಕೋಳಿ ಬಜೆ ಮಾಡುವ ವಿಧಾನ ಅಂತ ಹೇಳ್ಬೋದು. ಹೆಸರು ಹುಡುಕ್ಬೇಕು ಅಂತಾನೆ ಇಲ್ಲ. ಹೌದು. ಈಗ ನೋಡುವ ಉಲ್ಟ ಹಾಕಿ ನೋಡ್ತೇನೆ. ಓಕೆ. ಅಂದ್ರೆ ಜಾಸ್ತಿ ಇದು ಬೇಯಬೇಕು ಅಂತಿಲ್ಲ, ಅಂದರೆ ಒಳಗಡೆ ನಾವು ಚಿಕನ್ ಎಲ್ಲ ಬೆಂದಿದೆಯಲ್ಲ, ತರಕಾರಿ ಬೆಂದರೆ ತರಕಾರಿ ಬೆಂದಿದೆ. ಈಗಂತೂ ಸಾಕಾಗಿ ಬಂದಿದೆಲ್ಲ. ಸಖತ್ತಾಗಿ ಬಂದಿದೆ ಕೋಳಿ ಬಜೆ. ಕೋಳಿ ಬಜೆ ನಾರ್ಮಲಾಗಿ ಇದರಲ್ಲಿ ಸಾಸಲ್ಲೆಲ್ಲ ತಿನ್ಬೋದಲ್ಲ? ಸಾಸ್ ಹಾಕೊಂಡು ಚಟ್ನಿ ಮಾಡ್ಕೊಂಡು ತಿನ್ಬೋದು. ಕಾಯಿ ಚಟ್ನಿ ಎಲ್ಲ ಇದ್ರೆ ಹಾಗೇನು ತಿನ್ಬೋದು, ಏನಾಗೋದು. ಹೌದು. ಚಿಕನ್ ಉಂಟಲ್ಲ, ಖಾರ ಎಲ್ಲ ಅದಕ್ಕೆ ಹಾಕಿದ್ರೆ. ಖಾರ ಎಲ್ಲ ಹಾಕಿದ್ದಲ್ಲ. ಹೌದು. ಹೇಳಿ ಮ್ಯಾಮ್, ಮತ್ತು ನೀವು ಈಗ ಇವಾಗಿನ ಕಾಲಕ್ಕೆ ಏನೆಲ್ಲ ಅಡುಗೆಗಳನ್ನೆಲ್ಲ ರೆಡಿ ಮಾಡ್ತಾ ಇದ್ದೀರಾ ಮನೆಯಲ್ಲಿ? ಮನೇಲಿ ಜಾಸ್ತಿ ನಾವು ತರಕಾರಿ ಮಾಡೋದು. ತರಕಾರಿಯಾ? ಹೌದು. ಈ ಸೆಕೆಗೆಲ್ಲ ಏನು? ಸೆಕೆಗೆಲ್ಲ ಅದು ತಂಬಳಿ ಅಂತಾರಲ್ಲ, ಇದು ಇಲ್ಲಿ ಗೊತ್ತಾಗುದಿಲ್ಲ. ತಂಬಳಿ ಅಂದ್ರೆ ನಾವು ಈ ತಿಮರೆ ಇರ್ತದಲ್ಲ, ಅದು ತಂಬಳಿ ಮಾಡ್ತಾರೆ. ಜೀರಿಗೆ ತಂಬಳಿ. ಸೆಕೆಗೆಲ್ಲ ತಂಬಳಿ ಅಂದ್ರೆ ಊಟಕ್ಕೆ ಅನ್ನಕ್ಕೆ ಹಾಕಲ್ಲ ತಂಬಳಿ. ಅದೆಲ್ಲ ತಂಪಿಗೆ ಒಳ್ಳೇದಾ? ತಂಪಿಗೆ. ಓಕೆ ಓಕೆ. ತಂಬಳಿ ಅಲ್ಲ? ಓಕೆ. ತಿಮರೆಯಲ್ಲಿ ಮಾಡೋದಾ? ತಿಮರೆಯಲ್ಲಿ ಮಾಡ್ತಾರೆ. ಓಕೆ ಓಕೆ. ತುಂಬಾ ಎಲ್ಲ ಜೀರಿಗೆ ಮಾಡ್ಬೋದು. ಮಾವಿನಕಾಯಿ ಟೈಮು ಮಾವಿನಕಾಯಲ್ಲಿ ಮಾಡ್ತಾರೆ. ಹೌದು. ನಾವು ಇತ್ತೀಚೆಗೆ ನಮ್ಮ ರೂಮ್ ಹತ್ರ ತಿಂದ್ವಿ. ಅಂದರೆ ಹೇಗಂತ ಹೇಳಿದರೆ, ಮಾವಿನಕಾಯಿ ಹಿಂದಿನ ಕಾಲದಲ್ಲಿ ಉಪ್ಪಲ್ಲಿ ಹಾಕಿಟ್ಟ ಮಾವಿನಕಾಯಿ ಎಲ್ಲ ಚಟ್ನಿ ಮಾಡ್ತಾರೆ. ಅದು ಸಖತ್ತಾಗಿರುತ್ತೆ. ಅದು ಉಪ್ಪಲ್ಲಿ ಹಾಕಿ ಇಡ್ತಾರೆ. ಹೌದು. ಒಳ್ಳೆದಾಗ್ತದೆ. ಅದೆಲ್ಲ ಈಗ ಈ ಸೆಕೆಗೆ ಅಡ್ಜಸ್ಟ್ ಮಾಡ್ಕೊಂಡು ಆಯ್ತು, ತೆಗಿಬಹುದು ಇದು. ಓಕೆ, ರೆಡಿ ಆಯ್ತಲ್ಲ? ರೆಡಿ. ಆಫ್ ಮಾಡೋದಾ? ಆಫ್ ಮಾಡಿ. ಬಿಸಿ ಬಿಸಿಯಾದ ಚಿಕನ್ ಬೋಂಡ ಅಲ್ಲ? ಚಿಕನ್ ಬೋಂಡ. ಓಕೆ, ಸರ್ವ್ ಮಾಡೋ ಟೈಮ್ ಅಲ್ಲ? ಬಿಸಿಯಾದ ಚಿಕನ್ ಬೋಂಡ. ಚಿಕನ್ ಬೋಂಡ ರೆಡಿ. ಚಿಕನ್ ಆವಾಗ ಏನು ಹೇಳಿದ್ರಿ? ಕೋಳಿ ಬಜೆ. ಕೋಳಿ ಬಜೆ ಅಂತ. ಕೋಳಿ ಬಜೆ. ಓಕೆ. ಚಿಕನ್ ಬೋಂಡ ಸಾಕಾಗಿರುತ್ತೆ. ಅಂದರೆ ನಾವು ನಾರ್ಮಲ್ ಆಗಿ ಬೋಂಡ, ಮೆಣಸಿನ ಬೋಂಡ ಅದೆಲ್ಲ ತಿಂದಿರ್ತೀವಿ. ಚಿಕನ್ ಬೋಂಡ ಸ್ಪೆಷಲ್ ಆಗಿರುತ್ತೆ. ಓಕೆ, ಟೇಸ್ಟ್ ನೋಡೋಣ ಹಾಗಾದ್ರೆ. ಓಕೆ, ಗೀತಾ ಅವರು ಸಾಕಾಗಿರುವಂತಹ ಚಿಕನ್ ಬೋಂಡ ಬಿಸಿ ಬಿಸಿಯಾಗಿ ಮಾಡಿಕೊಟ್ಟಿದ್ದಾರೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಚಿಕನ್ ಬೋಂಡ ತಯಾರಿಸುವ ವಿಧಾನ. ಮೊದಲಿಗೆ ಅರಿಶಿನ ಪುಡಿ ಹಾಗೂ ಉಪ್ಪು ಹಾಕಿ ಬೇಯಿಸಿದ ಕೋಳಿ ಮಾಂಸಕ್ಕೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕ್ಯಾಪ್ಸಿಕಮ್, ಪಾಲಕ್ ಸೊಪ್ಪು, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಬಾಂಬೆ ರವೆ 2 ರಿಂದ 3 ಚಮಚದಷ್ಟು, ನಿಂಬೆ ರಸ ಹಾಕಿ ಕಲಸಿ ಉಂಡೆ ಕಟ್ಟಿಟ್ಟುಕೊಳ್ಳಿ. ಇನ್ನೊಂದೆಡೆ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು, ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿಕೊಂಡು ತಯಾರಿಸಿದ ಉಂಡೆಗಳನ್ನು ಹಿಟ್ಟಿನಲ್ಲಿ ಅದ್ದಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಸಂಜೆ ಚಹಾದೊಂದಿಗೆ ಸವಿಯಲು ಚಿಕನ್ ಬೋಂಡ ರೆಡಿ. ಎಸ್ ಮ್ಯಾಮ್, ಬೆಂಡೆಕಾಯಿ ಗಸಿ ಮತ್ತು ಚಿಕನ್ ಬೋಂಡ ಎರಡು ಕೂಡ ರೆಡಿ ಆಗಿದೆಲ್ಲ? ಯಾವುದು ಟೇಸ್ಟ್ ನೋಡು ಫಸ್ಟಿಗೆ? ಬೆಂಡೆಕಾಯಿ ಗಸಿ ಅಲ್ಲ? ಓಕೆ.
ಆ್ಯಕ್ಚುಲಿ ಇದು ಊಟಕ್ಕೆಲ್ಲ ಊಟಕ್ಕೆ ತುಂಬ ಒಳ್ಳೆಯದು. ಓಕೆ, ಬೆಂಡೆಕಾಯಿನ ಆಮೇಲೆ ನೋಡುವ. ಹಾಂ, ಮಸಾಲೆ ಸಾಕಾಗಿದೆ, ಒಳ್ಳೆ ಟೇಸ್ಟ್ ಬಂದಿದೆಯಲ್ಲ. ಅಂದರೆ ಇದು ಊಟಕ್ಕೆ ಪಕ್ಕ ಹೇಳಿ ಮಾಡಿಸಿ. ಗಂಜಿ ಊಟಕ್ಕೂ ಸಹ ಗಂಜಿ ಊಟಕ್ಕೆ ಓಕೆ. ಬೇಕಿದ್ರೆ ಪರೋಟ ಅಥವಾ ಚಪಾತಿ ಕೂಡ ತಿನ್ಬೋದು. ಟೇಸ್ಟ್ ಚೆನ್ನಾಗಿದೆ. ಅಂದರೆ ಈಗ ಚಪಾತಿಗೆಲ್ಲ ಹೇಳಿ ಮಾಡಿಸೋದು ಹೇಳ್ಬೋದು. ಓಕೆ, ಹಾಗಾದರೆ ಈಗ ಚಿಕನ್ ತಗೊಳ್ಳಿ. ಬಿಸಿ ಬಿಸಿ ಆಗಿದೆಯಲ್ಲ, ಬಿಸಿ ಉಂಟು. ಓಕೆ, ಬಿಸಿ ಬಿಸಿ ಉಂಟು, ಆದರೂ ಬಿಸಿ ಬಿಸಿ ಚೆನ್ನಾಗಿ ಉಂಟು. ಇದೆಲ್ಲ ಏನು ಇದರ ಜೊತೆ ಒಂದು ಟೀ ಎಲ್ಲ ಇದ್ದರೆ ಫುಲ್ ಖಾಲಿ ಮಾಡ್ಬೋದಲ್ಲ? ಖಾಲಿ ಮಾಡ್ಬೋದು. ಓಕೆ, ಇದಂತೂ ಸಾಕಾಗಿದೆ. ನಾವು ಚಿಕನಲ್ಲಿ ಕಬಾಬು ಅಥವಾ ಚಿಕನ್ ಚಿಲ್ಲಿ ಈ ಥರ ಎಲ್ಲ ನೋಡಿದ್ವಿ. ಹೌದು, ಇದನ್ನು ಸ್ಪೆಷಲಾಗಿ ಟೀ ಜೊತೆ ತಿನ್ಬೋದು. ಓಕೆ, ಸಾಸ್ ಇದ್ದರೆ ಚೆನ್ನಾಗಿ ಅಥವಾ ಸಾಸ್ ಚಟ್ನಿ ಈ ಥರ ಎರಡು ಚೆನ್ನಾಗಿ ಬಂದಿವೆ, ಟೇಸ್ಟಿಯಾಗಿ ಬಂದಿವೆ. ಅಡುಗೆ ಅಂತ ಹೇಳಿದರೆ ಹಾಗೆ ಅಲ್ಲ, ನಿಮ್ಮ ಕೈ ರುಚಿ ಯಾವಾಗಲೂ ಚೆನ್ನಾಗೇ ಇರುತ್ತೆ. ಹೇಗೆ ಅನ್ನಿಸ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿ 2 ಅಡುಗೆ? ಚೆನ್ನಾಗಿರುತ್ತಲ್ಲ. ಓಕೆ, ನಮಗೂ ಕೂಡ ನಮ್ಮ ವೀಕ್ಷಕರಿಗೂ ಕೂಡ 2 ಅಡುಗೆ, ಅದರಲ್ಲಿ ಚಿಕನ್ ಬೋಂಡ ಅಂತ ನಾರ್ಮಲ್ ಆಗಿ ಯಾರು ಮಾಡಲ್ಲ, ನೀವು ಸ್ಪೆಷಲ್ ಆಗಿ ಮಾಡಿದಿರಿ. ಹಾಗೆ ಒಂದು ಬೆಂಡೆಕಾಯಿಯ ಕಸಿ, 2 ಕೂಡ ಟೇಸ್ಟಿಯಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಹಾಗಾಗಿ ನಿಮಗೆ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಅಡುಗೆ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಥ್ಯಾಂಕ್ ಯು. ಓಕೆ, ಗೀತಾ ಅವರು ಸಾಕಾಗಿರುವಂತಹ ಚಿಕನ್ ಬೋಂಡಾ ಮತ್ತು ಬೆಂಡೆಕಾಯಿಯ ಗಸಿ 2 ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನೈಟಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.